ಶ್ರೀಮದ್ ಭಾಗವತಂ ಮೊದಲನೇ ಸ್ಕಂದ 2ನೇ ಅಧ್ಯಾಯ 4ನೇ ಶ್ಲೋಕ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ತಥೋ ಜಯಾಮುದೀರಯೇತ್. ಶ್ರೀಮದ್ ಭಾಗವತ ಲೋಕಜಯದ ಶ್ರೇಷ್ಠ ಸಾಧನ. ಅದನ್ನು ಪಠಿಸುವ ಮೊದಲು ದೇವೋತ್ತಮ ಪರಮಪುರುಷನಾದ ನಾರಾಯಣಿಗೂ, ಸರ್ವಶ್ರೇಷ್ಠರಾದ ನರನಾರ ಋಷಿಗಳಿಗೂ, ವಿದ್ಯಾದಿ ದೇವತೆಯಾದ ತಾಯಿ ಸರಸ್ವತಿಗೂ, ಗ್ರಂಥಕರಾದ ಶ್ರೀ ವ್ಯಾಸಮುನಿಗಳಿಗೆ ಗೌರವ ಪ್ರಣಾಮವನ್ನು ಸಲ್ಲಿಸಬೇಕು. ಅಂದರೆ 4 ಮಂದಿಗೆ ನಾವು ಆ ಗೌರವ ಸಲ್ಲಿಸಿ ಮತ್ತೆ ಶುರು ಮಾಡಬೇಕಂತೆ. ಯಾರೆಲ್ಲ? ಒಂದು ನಾರಾಯಣ, ಮತ್ತು ನರನಾರ ಋಷಿ, ಮತ್ತೆ ವಿದ್ಯಾದೇವತೆ ಸರಸ್ವತಿ, ಮತ್ತೆ ಗ್ರಂಥ ಕರ್ತರಾದ ವ್ಯಾಸ ದೇವರು, ವ್ಯಾಸಮುನಿ. ಹಾಗಾಗಿ ಈ 4 ಮಂದಿಗೆ ನಾವು ಗೌರವ ಸಲ್ಲಿಸಿ ಮತ್ತೆ ನಾವು ಭಾಗವತ ಶುರು ಮಾಡಬೇಕಂತೆ. ಎಸ್, ಭಾವಾರ್ಥ ಬೈ ಹಿಸ್ ಡಿವೈನ್ ಗ್ರೇಸ್ ಎಸಿ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ್ ಕೀ ಜೈ. ಐಕ ಸತ್ಯ ಕತ್ತಲ ವಲಯವನ್ನು ಜಯಿಸುವುದೇ ಈ ಎಲ್ಲ ವೈದಿಕ ಸಾಹಿತ್ಯ ಮತ್ತು ಪುರಾಣಗಳ ಉದ್ದೇಶ. ನೋಡಿ, ಎಲ್ಲ ಸಾಹಿತ್ಯ ಮತ್ತು ಪುರಾಣದ ಉದ್ದೇಶ ಅಂತ ನಾವು ಕತ್ತಲಲ್ಲಿದ್ದೇವೆ. ಐಕ ಅಂದರೆ ಭೌತಿಕ, ಇದರಲ್ಲಿದ್ದೇವೆ. ಅದರಲ್ಲಿ ನಾವು ಬೆಳಕಿಗೆ ಬರಬೇಕು. ಬೆಳಕು ಅಂದರೆ ಆಧ್ಯಾತ್ಮಿಕ. ದೇವರೊಂದಿಗೆ ತನ್ನ ಇರುವ ಸಂಬಂಧವನ್ನು ಕುರಿತಂತೆ ಜೀವಿಯು ಪೂರ್ಣ ವಿಸ್ಮೃತಿಯ ಸ್ಥಿತಿಯಲ್ಲಿದ್ದಾನೆ. ಅಂದರೆ ಈಗ ಸಂಬಂಧ ಟೋಟಲಿ ಕಡಿದು ಹೋಗಿದೆ. ಇಲ್ಲವೆಲ್ಲ ಸಂಬಂಧ ದೇವರೊಟ್ಟಿಗೆ. ಆ ದೇವರೊಟ್ಟಿಗೆ ಇರುವ ಸಂಬಂಧ ಮರು ಜೀವಿಸಗೊಳ್ಳಬೇಕು. ವಾಪಸ್ ಅದು ರೀಎಸ್ಟಾಬ್ಲಿಷ್ ಆಗಬೇಕು. ಜೀವೇರೆ ಸ್ವರೂಪಾಯ್ ನಿತ್ಯ ಕೃಷ್ಣ ದಾಸ್. ನಾವು ಕೃಷ್ಣನ ನಿತ್ಯ ಸೇವಕರು. ಆದರೆ ಈಗ ನಾವು ಇಂದ್ರಿಯ ಸುಖದಲ್ಲಿ ಇದ್ದೇವೆ. ಆ ಇಂದ್ರಿಯಗಳ ಸೇವೆ ಮಾಡ್ತಾ ಇದ್ದೇವೆ. ಅದು ಬೇರೆ ಬೇರೆ ರೀತಿಯಲ್ಲಿ ಬರ್ತದೆ. ಪ್ರಭುಪಾದ ಹೇಳ್ತಾರೆ, ಒನ್ ಈಸ್ ಸೆಲ್ಫಿಶ್ನೆಸ್ ಆ್ಯಂಡ್ ಅದರ್ ಥಿಂಗ್ ಈಸ್ ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್. ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್ ಅಂದರೆ ತುಂಬ ನಾವು ಅದರಲ್ಲಿ, ಅಂದರೆ ಕೆಲವರು ಹೇಳ್ತಾರೆ ನನಗೆ ಪುರ್ಸೊತ್ತಿಲ್ಲ, ಅದು ಇದು, ಇದೆಲ್ಲ ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್. ಫಸ್ಟ್ ನಾನು ಅನ್ನೋದು ಸೆಲ್ಫಿಶ್ನೆಸ್ ಅಂತೆ, ಮತ್ತು ಉಳಿದದೆಲ್ಲ ಎಕ್ಸ್ಟೆಂಡೆಡ್ ಸೆಲ್ಫಿಶ್ನೆಸ್. ಕೃಷ್ಣನಿಗೆ ನಾವು ಸ್ವಲ್ಪ ಟೈಮ್ ಕೊಡಬೇಕು. ಪ್ರಭುಪಾದ ಹೇಳ್ತಾರೆ, ಈಗ ನೀನು ಕೃಷ್ಣನಿಗೆ ಟೈಮ್ ಕೊಟ್ಟರೆ ಕೃಷ್ಣನಿಗೆ ಟೈಮ್ ಕೊಡ್ತಾನೆ. ಅದು ಆಬ್ವಿಯಸ್. ಹೇಗೆಂದರೆ, ಈಗ ನೀವೊಂದು ಕಂಪನಿಯಲ್ಲಿ ಕೆಲಸ ಮಾಡೋದಿದ್ರೆ ನಿಮ್ಮ ಡೆಡಿಕೇಶನ್ ನೋಡಿ ಎಂತಾಗ್ತದೆ, ಆ ಕಂಪನಿ ನಿಮಗೆ ವಿವಿಧ ಬೇರೆ ಫೆಸಿಲಿಟಿ ಕೊಡ್ತಾರೆ. ಯಾಕೆಂದ್ರೆ ನೀವು ಅವರಿಗೆ ಟೈಮ್ ಕೊಡ್ತಾ ಇದ್ದೀರಿ. ಅದೇ ರೀತಿ ಪ್ರಭುಪಾದ ಹೇಳ್ತಾರೆ, ಅದೇ ರೀತಿ ಕೃಷ್ಣ ಕೂಡ ಹಾಗೆ ಅಂತ. ಕೃಷ್ಣನಿಗೆ ನಾವು ಟೈಮ್ ಕೊಡದೆ ಕೃಷ್ಣ ನಮಗೆ ಟೈಮ್ ಕೊಡೋದಿಲ್ಲ. ಖಂಡಿತ ಇಲ್ಲ, ಅದು ಸಾಧ್ಯವಿಲ್ಲ. ಕೃಷ್ಣನಿಗೆ ನಾವು ಸ್ವಲ್ಪ ಟೈಮ್ ಕೊಡಬೇಕು. ಅದಕ್ಕೆ ಕಾರಣ ನೆನಪಿಗೆ ಕಾಲದಿಂದಲೂ ಜೀವಿಯ ಐಕ ಇಂದ್ರಿಯ ತುಷ್ಟಿಯಿಂದ ಅತ್ಯಾಕರ್ಷಕನಾಗಿದ್ದಾನೆ. ಅಂದರೆ ನೋಡಿ, ಪ್ರಭುಪಾದ ವರ್ಡ್ ನೋಡಿ, ಅದಕ್ಕೆ ಕಾರಣ ನೆನಪಿಗೆ ನಿಲುಕದ ಕಾಲದಿಂದಲೂ. ಅಂದರೆ ಕೋಟಿ ಲೈಫ್ ನಾವು ಇಂದ್ರಿಯ ಸುಖವನ್ನು ಮಾಡಿದ್ದೇವೆ, ಈಗ ಕೂಡ ಅದನ್ನೇ ಮಾಡೋದು. ಪ್ರಹ್ಲಾದ ಮಹಾರಾಜ್ ಹೇಳುದು, ಪುನಃ ಪುನಃ ಚರ್ವಿತ ಚರ್ವಾನಾನ. ಅಂದ್ರೆ ಈಗ ಈ ಶುಗರ್ ಕೇನ್ ಜ್ಯೂಸ್ ಮಾಡ್ತಾನಲ್ಲ, ಅವ ಎಂತ ಮಾಡ್ತಾನೆ, ಫಸ್ಟ್ ಅದನ್ನು ಈ ಶುಗರ್ ಕೇನನ್ನು ಹಾಕ್ತಾನೆ ಒಳಗೆ, ಅದರಿಂದ ರಸ ಬರ್ತದೆ. ಇನ್ನೊಮ್ಮೆ ಹಾಕ್ತಾನೆ, ರಸ ಬರ್ತದೆ. ಇನ್ನೊಮ್ಮೆ ಬೆಂಡ್ ಮಾಡಿ ಹಾಕ್ತಾನೆ, ಇನ್ನೊಮ್ಮೆ ರಸ ಬರ್ತದೆ. ಇನ್ನೊಮ್ಮೆ ಬೆಂಡ್ ಮಾಡಿ ಹಾಕ್ತಾನೆ, ಇನ್ನೊಮ್ಮೆ ರಸ ಬರ್ತದೆ. ಹಾಗೆ ಆಗ್ತಾ 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 ಒಂದು 10 ಅಥವಾ 12 ಬಾರಿ ಹಾಕ್ತಾನೆ, ಕಂಪ್ಲೀಟ್ ರಸ ಬರ್ತದೆ. ಮತ್ತೆ ಅದನ್ನು ಬಿಸಾಡ್ತಾನೆ. ಬಿಸಾಡಿದ ಮೇಲೆ ಅಲ್ಲಿ ಒಬ್ಬ ಭಿಕ್ಷುಕ ಬರ್ತಾನೆ, ಅದನ್ನು ಜಗಿತಾನೆ. ಪ್ರಭುಪಾದ ಹೇಳ್ತಾರೆ, ಆ ಭಿಕ್ಷುಕ ಅಲ್ಲಿ ಬಂದು ಜಗಿದಲ್ಲ, ಅದೇ ರೀತಿ ನಾವಂತೆ ಇಂದ್ರಿಯ ಸುಖ. ನಾವು ಎಷ್ಟೋ ಕೋಟಿ, ನೋಡಿ ಪ್ರಭುಪಾದ ಹೇಳುವ ವರ್ಡ್ ನೋಡಿ, ಕಾರಣ ನೆನಪಿಗೆ ನಿಲುಕದ ಕಾಲದಿಂದಲೂ ತುಂಬಾ ಕೋಟಿ ಲೈಫ್ ನಾವು ಇಂದ್ರಿಯ ಸುಖ ಮಾಡಿದ್ದೇವೆ, ವಾಪಸ್ ಹೋಗಿ ಮಾಡುವಂಥದ್ದು. ಪುನಃ ಪುನಃ ಚರ್ವಿತ ಚರ್ವಾನಾನ, ಚೂಯಿಂಗ್ ದ ಚೂ. ಎಂತ ನಾವು ಜಗಿದಿದ್ದೇವೋ ಅದನ್ನೇ ಜಗಿಯುವಂಥದ್ದು. ಆ ಭಿಕ್ಷುಕ ಹೇಗೆ ಆ ಶುಗರ್ ಕೇನ್ ಅಲ್ಲಿ ಬಿಸಾಡಿದನ್ನು ಹೋಗಿ ಜಗಿತಾನೆ, ಅದೇ ರೀತಿ. ಅದ್ರಲ್ಲಿ ರಸ ಇಲ್ಲ, ಆದ್ರೂ ಕೂಡ ನಮಗೆ ಆ ರಸ ಉಂಟಂತ ನಮ್ದು ಆ ಥಿಂಕಿಂಗ್. ಆತ ಈ ಐಕ ಜಗತ್ತಿನಲ್ಲಿ ಅಸ್ತಿತ್ವಕ್ಕಾಗಿ ನಿರಂತರ ಹೋರಾಟ ನಡೆಸಿದ್ದಾನೆ. ನಿರಂತರ ಅಂದ್ರೆ ಹುಟ್ಟು ಸಾವು. ಮನುಷ್ಯ ಜನ್ಮ ಅಂದ್ರೆ 100 ವರ್ಷ. ಆದರೆ ಕೆಲವು ಪ್ರಾಣಿಗಳು, ಈ ನಾಯಿಗಳು ಎಷ್ಟು ಬದುಕ್ತದೆ? 15 ವರ್ಷ. ಈ ಸಣ್ಣ ಸಣ್ಣ ಇರುವೆ ಎಲ್ಲ ಎಷ್ಟು ಬರ್ತದೆ? ಹಾಗೆ ನಾವು ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ಬಂದವರು.
ಸ್ವಲ್ಪ ಸಮಯ ಬದುಕುದು ಸಾಯುದು, ಬದುಕುದು ಸಾಯುದು, ಬದುಕುದು ಸಾಯುದು, ಅಲ್ಲಿ ಕೂಡ ನಾವು ಮಾಡಿದ್ದೇವೆ ಇದನ್ನು. ಹಾಗಾಗಿ ಪ್ರಭುಪಾದ ಹೇಳ್ತಾರೆ, ಆಹಾರ ನಿದ್ರಾ ಭಯ ಮೈಥುನ ಇದು ಪಶುಗಳು ಕೂಡ ಮಾಡ್ತದೆ, ಪ್ರಾಣಿಗಳು ಕೂಡ ಮಾಡ್ತದೆ. ನಾವು ಕೂಡ ಅದನ್ನೇ ಮಾಡಿದ್ರೆ ಪ್ರಭುಪಾದ ಹೇಳ್ತಾರೆ, ವಿ ಆರ್ ನೋ ಬೆಟರ್ ದೆನ್ ಎನಿಮಲ್ಸ್. ಅಂದ್ರೆ ನಾವು ಅದನ್ನು ಮಾಡಬಾರ್ದು, ನಾವು ಅದಕ್ಕೆ ಜಾಸ್ತಿ ಒತ್ತು ಕೊಡಬಾರ್ದು. ತಿನ್ನುವುದು, ಮಲಗುವುದು, ಸೆಕ್ಸ್ ಮಾಡುವುದು ಮತ್ತೆ ಕೂಡಿಡುವುದು, ಇದನ್ನೇ ನಾವು ಮಾಡಿದ್ರೆ ನಮಗೆ ಒಂದು ಪ್ರಾಣಿಗಳಿಗೆ ಏನು ವ್ಯತ್ಯಾಸ ಇಲ್ಲ ಅಂತ ಪ್ರಭುಪಾದ್ ಹೇಳ್ತಾರೆ. ಅಸ್ತಿತ್ವವಾಗಿ ನಿರಂತರ ಹೋರಾಟ ನಡೆಸ್ತಾನೆ. ಆದರೆ ಏನೆಲ್ಲ ಯೋಜನೆಗಳು ಹಾಕಿಕೊಂಡರೂ ಆತನಿಗೆ ಬಿಡುಗಡೆ ಹೊಂದಲು ಸಾಧ್ಯವಾಗುವುದಿಲ್ಲ. ನಮ್ದು ಈ ಪ್ಲಾನ್ ತುಂಬಾ ಉಂಟು, ಅದು ಇದು ಆದ್ರೆ ನಮ್ಗೆ ಅದರಿಂದ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ. ಯಾವುದರಿಂದ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ? ಜನ್ಮ, ಮೃತ್ಯು, ಜರ, ವ್ಯಾಧಿ, ಇದರಿಂದ ನಮ್ಗೆ ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ. ಜನ್ಮ, ಮೃತ್ಯು, ಜರ, ವ್ಯಾಧಿ, ದುಃಖ, ದೋಷಾನು ದರ್ಶನ. ಅಸ್ತಿತ್ವವಾಗಿ ನಡೆದ ನಿರಂತರ ಹೋರಾಟದಲ್ಲಿ ಆತ ಜಯವನ್ನು ಬಯಸಿದೆ. ಆದರೆ ನೋಡಿ, ಜನ್ಮ, ಮೃತ್ಯು, ಜರ, ವ್ಯಾಧಿ ನಮಗೆ ಹೊರಗೆ ಬರಬೇಕಿದ್ರೆ ದೇವರೊಂದಿಗೆ ಶಾಶ್ವತ ಸಂಬಂಧವನ್ನು ಆತ ಮತ್ತೆ ಸ್ಥಾಪಿಸಿಕೊಳ್ಳಬೇಕು. ಒಂದೇ ಒಂದು ಉಪಾಯ ಅಂದ್ರೆ ಇದೆ, ದೇವರೊಟ್ಟಿಗೆ ಸಂಬಂಧವನ್ನು ವಾಪಸ್ ಸ್ಥಾಪಿಸಬೇಕು. ಇದೇ ಒಂದು ಪರಿಹಾರ. ಅಂತ ಪರಿಹಾರ ಉಪಾಯಗಳನ್ನು ಕೈಗೊಳ್ಳ ಬಯಸುವವನು ವೇದ, ಪುರಾಣ ಮುಂತಾದ ಸಾಹಿತ್ಯವನ್ನು ಮೊರ ಹೋಗಬೇಕು. ಈಗ ನೀವು ಬಂದಿದ್ದೀರಿ ಭಾಗವತಂ ಕ್ಲಾಸ್ಗೆ, ಇದು ಸರಿಯಾದ ಪ್ರೊಸೆಸ್. ಇಂಥ ಶಾಸ್ತ್ರಕ್ಕೆ ನೀವು ಮೊರೆ ಹೋಗಬೇಕು. ಪುರಾಣಗಳಿಗೂ ವೇದಗಳಿಗೂ ಅರ್ಥ ಸಂಬಂಧವಿಲ್ಲ ಎಂದು ಮೂರ್ಖರು ಹೇಳುತ್ತಾರೆ. ಎಲ್ಲ ಮೂರ್ಖರು. ಅದೇ ನಾನು ಹೇಳಿದಲ್ಲ, ಒಬ್ರು ಆ ವೇದ ಪಠನೆ ಮಾಡುವವರು ನನಗೆ ಒಬ್ಬರು ಸಿಕ್ಕಿದ್ರು. ಅವ್ರು ಹೇಳುವಂಥದ್ದು, ನಿಮ್ದು ಈ ಭಗವದ್ಗೀತೆ ಬೋಗಸ್ ಅಂತೆ, ಭಾಗವತಂ ಬೋಗಸ್, ವೇದಗಳು ಅವ್ರಿಗೆ ಗೊತ್ತಿಲ್ಲ. ಕೃಷ್ಣ ಎಂತ ಹೇಳೋದು, 15ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಉಂಟು, ಯಾರಾದ್ರೂ ಹೇಳ್ಬೋದಾ? ಹರೇ ಕೃಷ್ಣ, ನಿಮ್ಗೆ ಒಂದು ಚಾನ್ಸ್ ಕೊಡುವ. ಎಸ್, ಕೃಷ್ಣ ಎಂತ ಹೇಳೋದು? 15ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಉಂಟು, ವೇದಗಳನ್ನು ತಿಳಿಯಬೇಕಾದ ಕೃಷ್ಣ ಅಂತ. ಶ್ಲೋಕ ಹೇಳ್ತೀರಾ ಯಾರಾದ್ರೂ? ಹರೇ ಕೃಷ್ಣ, ಯಾರಾದ್ರೂ ಶ್ಲೋಕ ಹೇಳ್ತೀರಾ? ಹರೇ ಕೃಷ್ಣ. ಗೊತ್ತಿಲ್ವಾ ಯಾರಿಗೆ? ಗೊತ್ತಿಲ್ಲ ಗುರುಜಿ. ಹೇಳಿದ್ರೆ ಭಯಪಟ್ಟ ಇಲ್ಲ ಪ್ರಭುಜಿ ಹೇಳಕ್ಕೆ. ಎಸ್. ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ತಾ ಸ್ಮೃತಿರ್ ಅಪಹಾನಂ ಚ ವೇದೇಶ ಸರ್ವೇ ಅಹಮೇವ ವೇದ್ಯ ವೇದಾಂತ ಕೃತ್ ವೇದವಿತ್ ಚಾಹಂ. ಅಂದ್ರೆ ವೇದ ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ, ಎಲ್ಲ ಹೃದಯದಲ್ಲಿ ನಾನು ಇದ್ದೇನೆ. ಮತ್ತ ಸ್ಮೃತಿ ಜ್ಞಾನ ಅಂದ್ರೆ ಸ್ಮರಣೆ, ಜ್ಞಾನ ಮತ್ತೆ ಮರವು ನನ್ನಿಂದ ಬರ್ತದೆ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನ ಅಪವನಾಂಶ ವೇದೇಶ ಸರ್ವೇ ಅಹಮೇ ವೇದ. ವೇದಗಳನ್ನು ತಿಳಿಯಬೇಕಾದ ನಾನು, ವೇದಾಂತ ಕರ್ತೃ ನಾನು, ವೇದಗಳನ್ನು ತಿಳಿದವ್ ನಾನು. ಕೃಷ್ಣ ಅಷ್ಟು ಕ್ಲಿಯರ್ ಆಗಿ ಹೇಳ್ತಾನೆ. ಆದ್ರೆ ಈ ಮೂರ್ಖರು ನೋಡಿ, ಇಲ್ಲಿ ಪ್ರಭುಪಾದ ಹೇಳಿದ್ದಾರೆ, ಪುರಾಣಗಳು ವೇದಗಳು ಅರ್ಥ ಸಂಬಂಧವಿಲ್ಲ ಎಂದು ಮೂರ್ಖರು ಹೇಳ್ತಾರೆ. ಒಂದು ಸಂಸ್ಥೆ ನನ್ನ ಹೆಸರು ಹೇಳುವುದಿಲ್ಲ, ಅವರು ವೇದಗಳನ್ನು ಪಠನೆ ಮಾಡುವಂಥದ್ದು. ಅವರು ನನಗೆ ಹೇಳಿದ್ದು, ನಿಮ್ದು ಭಗವದ್ಗೀತಾ ಬೋಗಸ್ ಅಂದೆ, ಭಾಗವತಂ ಬೋಗಸ್, ವೇದಗಳು ವೇದ ವೇದ ವೇದ. ಹಾಗಾಗಿ ಈ ರೀತಿ ಇದ್ದಾರೆ. ಅಲ್ಲಿ ಕೃಷ್ಣ ಅಷ್ಟು ಕ್ಲಿಯರ್ ಆಗಿ ಭಗವದ್ಗೀತೆಯಲ್ಲಿ ಕೊಟ್ಟಿದ್ದಾನೆ. ನೋಡಿ, ಜನರು ಮತ್ತೆ ಕೂಡ ಎಂತಂದ್ರೆ ಅವ್ರು ಸರಿಯಾಗಿ ಭಗವದ್ಗೀತೆ ಓದುವುದಿಲ್ಲ. ಸರಿಯಾಗಿ ಓದಿದ್ರೆ ಎಲ್ಲ ಗೊತ್ತಾಗ್ತದೆ ಕೃಷ್ಣ ಎಂತೆಲ್ಲ ಹೇಳಿದ್ದಾನೆ. ನಮ್ಮ ಹೂವಾಬುವನ್ನು ಅಲ್ಲಿಗೆ ಬದುಕಿ ಬಿಡ್ತಾರೆ. ಕೃಷ್ಣನ ಪ್ರಕಾರ ಹೋಗ್ಬೇಕು ನಾವು. ಮಿಸ್ಟೇಕ್ ಎಂತಂದ್ರೆ ನಮ್ಮ ಹೂವಾಬುವ ನನ್ನ ಪ್ರಕಾರ ಹೀಗೆ, ಸರ್ ನಿಮ್ಮ ಪ್ರಕಾರ ಏನು ಅಲ್ಲ, ನಿಮ್ಮ ಪ್ರಕಾರ ನೀವು ಬದುಕಿಡಿ, ಕೃಷ್ಣನ ಪ್ರಕಾರ ನೀವು ಹೋಗಿ. ಕೃಷ್ಣನ ಪ್ರಕಾರ ಹೋದ್ರೆ ನಿಮ್ಗೆ ಸಕ್ಸಸ್ ಉಂಟು, ನಮ್ಮ ಪ್ರಕಾರ ಅಲ್ಲ. ಹಾಗಾಗಿ ನೋಡಿ, ಪ್ರಭುಪಾದ ಇಲ್ಲಿ ಅದನ್ನು ಒತ್ತಿ ಹೇಳಿದ್ದಾರೆ. ವೇದ ಮುಂತಾದ ಸಾಹಿತ್ಯವನ್ನು ವೇದಗಳ ಅರ್ಥ ಸಂಬಂಧವಿಲ್ಲ ಮೂರ್ಖರು ಹೇಳುತ್ತಾರೆ. ಏನೂ ಆದರೂ ಪುರಾಣಗಳು ವೇದಗಳಿಗೆ ಪೂರಕವಾಗಿ ವ್ಯಾಖ್ಯಾನ ವಿವರಣೆಗಾಗಿ. ಅದೇ ನೋಡಿ ಪ್ರಭುಪಾದ ಹೇಳ್ತಾರೆ, ಅವ ಮೂರ್ಖ ಎಂಥದ್ದು ಹೇಳಿ, ಆದ್ರೆ ಏನೂ ಆದರೂ ಪುರಾಣಗಳು ವೇದಗಳಿಗೆ ಪೂರಕವಾದ ವ್ಯಾಖ್ಯಾನ ವಿವರಣೆಗಳಾಗಿವೆ. ಅವು ವಿವಿಧ ಬಗೆಯ ಜನರನ್ನು ಗಮನದಲ್ಲಿಟ್ಟುಕೊಂಡಿದೆ. ಎಲ್ಲ ಬಗೆಯ ಜನರನ್ನು ಗಮನದಲ್ಲಿ ಇಟ್ಟುಕೊಂಡಿದೆ. ಎಲ್ಲರೂ ಒಂದೇ ತರ ನಾಗಿರುವುದಿಲ್ಲ. ಅಂದ್ರೆ ಈ 5 ಬೆರಳು ಒಂದೇ ತರ ಇಲ್ಲ. ಒಂದು ಎತ್ತರ ಉಂಟು, ಒಂದು
ತುಂಬ ಸಣ್ಣದು ಉಂಟು, ಒಂದು ಸಪುರ ಉಂಟು, ಒಂದು ತೋರ ಉಂಟು. ಹಾಗಾಗಿ ಒಂದೇ ಥರ ಇಲ್ಲ. ಸತ್ವಗುಣದಿಂದ ವರ್ತಿಸುವವರಿದ್ದಾರೆ, ಕೆಲವರು ಸತ್ವಗುಣದಲ್ಲಿದ್ದಾರೆ, ಹಲವರು ರಜೋಗುಣದ ಒಳಗಾಗಿದ್ದಾರೆ, ಮಿಕ್ಕವರು ತಮ್ಮ ಗುಣದಲ್ಲಿದ್ದಾರೆ. ಅಂದ್ರೆ ಬೇರೆ ಬೇರೆ ಗುಣಗಳಲ್ಲಿದ್ದಾರೆ. ಪುರಾಣಗಳು ಅಂತೆ ಭಿನ್ನವಾಗಿವೆ. ಪುರಾಣ ಕೂಡ ಹಾಗೆ. ಈಗ ತಾಮಸಿಕ ಪುರಾಣ ವೇದವ್ಯಾಸರು ಬರೆದು 6 ಪುರಾಣ ಉಂಟು ತಾಮಸಿಕ, ಮತ್ತೆ 6 ರಾಜಸಿಕ ಪುರಾಣ, ಮತ್ತೆ 6 ಸಾತ್ವಿಕ ಪುರಾಣ. 6 ಸಾತ್ವಿಕ ಪುರಾಣದಲ್ಲಿ ಈ ಭಾಗವತ ಪುರಾಣ. ಹಾಗಾಗಿ ಬೇರೆ ಬೇರೆ ಪುರಾಣ ಉಂಟು. ಅದರಿಂದ ಯಾವುದೇ ವರ್ಗದವರು ಅವುಗಳ ಲಾಭ ಪಡೆಯಬಹುದು. ಆದ್ರೆ ಈ ಭಾಗವತ ಪುರಾಣ ಎಂತಂದ್ರೆ ವೇದವ್ಯಾಸರು ಲಾಸ್ಟ್ ಅಲ್ಲಿ ಬರ್ತದೆ ಅವ್ರ ಮೆಚುರಿಟಿ ಪೀರಿಯಡ್ ಅಲ್ಲಿ. ಆದ್ರೆ ಎಲ್ಲದಕ್ಕೂ ಹೈಯೆಸ್ಟ್ ಟಾಪ್ ಮೋಸ್ಟ್ ಭಾಗವತ ಪುರಾಣ. ಹಾಗಾಗಿ ವೇದವ್ಯಾಸರು ಬರೆದ ಎಲ್ಲ ಪುರಾಣ ಅವರೇ ಬರ್ತದೆ. ನಾವು ಯಾಕೆ ಅವರ ಟಾಪ್ ಮೋಸ್ಟ್ ಓದಬಾರ್ದು? ಪ್ರಭುಪಾದ ಹೇಳ್ತಾರೆ ಇದು ನಮಗೆ ಪ್ರಶ್ನೆ ಬರ್ಬೇಕಂತ. ಯಾವಾಗಲೂ ಬುದ್ಧಿವಂತರು ಸರಿಯಾಗಿ ಯೋಚನೆ ಮಾಡ್ತಾರೆ. ಬುದ್ಧಿ ಇಲ್ಲದವರು ಎಸ್ ನಾನು ತಾಮಸಿಕ ಪುರಾಣ ಓದ್ತೇನೆ, ಅಲ್ಲಿ ಉಂಟು ಪ್ರಾಣಿ ಹತ್ಯೆ, ಪ್ರಾಣಿ ಇದನ್ನು ತಿನ್ಬಹುದು, ಎಸ್ ತಿನ್ನಿ ಮಾರೆ, ಯಾರು ನಿಲ್ಲಿಸ್ತಾರೆ ನಿಮ್ಮನ್ನು? ಅಂದ್ರೆ ತಾಮಸಿಕ ಪುರಾಣದವರು ಈ ರೀತಿ ಯೋಚನೆ ಮಾಡುವಂತ. ಎಸ್ ಆ ತಾಮಸಿಕ ಪುರಾಣದಲ್ಲಿ ಉಂಟು, ನಾನು ತಿಂತೇನೆ, ಏನಾಗ್ತದೆ? ಎಲ್ಲ ಏನಾಗುದಿಲ್ಲ, ನಮ್ಗೆ ಏನಾಗುದಿಲ್ಲ, ನೀವು ತಿನ್ನಿ. ಆದ್ರೆ ಅದರಲ್ಲಿ ಇದ್ದಾಗಿದೆ. ತಾಮಸಿಕ ಪುರಾಣದಲ್ಲಿ ಹೇಗುಂಟು? ಅಮಾವಾಸ್ಯೆ ದಿವಸ ದೇವಿ ಎದುರಿಗೆ ಹೋಗಿ ಬಲಿ ಮಾಡುವಂಥದ್ದು, ತಿಂಗಳಿಗೆ ಒಮ್ಮೆ ತಿನ್ನುವಂಥದ್ದು. ಹಾಗೆ ಮಾಡುದಿಲ್ಲ, ಸ್ಲಾಟರ್ ಹೌಸ್ ಅಲ್ಲಿ ತಿಂತಾರೆ. ಅದಕ್ಕೆ ನಿಮಗೆ ರಿಯಾಕ್ಷನ್ ಉಂಟು. ಫಾರ್ ಎವ್ರಿ ಆಕ್ಷನ್ ದೇರ್ ಇಸ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್ ಸಿಕ್ಕೇ ಸಿಗ್ತದೆ. ಅದರ ಪ್ರಕಾರ ಹೋಗಿ ತಿನ್ನುದಿದ್ರೆ ಅದನ್ನು ಯಾಕೆ ಮಾಡಿದ್ದಾರೆ ಅದು ನೋಡಿ. ಈ ತಾಮಸಿಕ ಜನರಿಗೆ ಈಗ ಈ ಫೋರ್ಫೆಟ್ ಮೊಹಮ್ಮದ್ ಈ ಕುರಾನ್ ಅಲ್ಲಿ ಹಲಾಲ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಅವರು ಯಾಕೆ ಅದನ್ನು ಹೇಳಿದ್ದಾರೆ ಅಂದ್ರೆ ಅಲ್ಲಿ ಇದ್ದ ಮರುಭೂಮಿಯಲ್ಲಿ ಇದ್ದ ಜನರು ಎಲ್ಲ ತಾಮಸಿಕ ಗುಣದವರು. ಒಂದು ವೇಳೆ ಅವರು ನೀವು ಇದನ್ನು ತಿನ್ಬೇಡಿ ಅಂತ ಹೇಳಿದ್ರೆ ಅವರನ್ನು ಕೊಲ್ತಿದ್ರು. ಹಾಗಾಗಿ ಸ್ವಲ್ಪ ರೆಗ್ಯುಲೇಷನ್ ಬರಲಿ ಅಂತ ಅವ್ರು ಹೇಳಿದಷ್ಟೇ. ಆದ್ರೆ ಇದನ್ನೇ ಅವರು ದೊಡ್ಡದಾಗಿ ಮಾಡಿದ್ದಾರೆ. ವಿಷಯ ಅಂತಂದ್ರೆ ಆ ಪ್ಲೇಸಿಗೆ ಈಗ ನೋಡಿ ಎಂತ ಆಯ್ತು ಅಂದ್ರೆ ಜೀಸಸ್ ಕ್ರೈಸ್ಟ್ 10 ಅಮೆಂಡ್ಮೆಂಟ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಅಮೆಂಡ್ಮೆಂಟ್ ದೋ ಶಾಲ್ ನಾಟ್ ಟು ಬಿ ಕಿಲ್ಡ್, ಅಂದ್ರೆ ಪ್ರಾಣಿಗಳನ್ನು ನಾವು ಹತ್ಯೆ ಮಾಡಬಾರ್ದು. ಆದ್ರೆ ಈಗದು ಬೈಬಲ್ ಅಲ್ಲಿ ಅವರು ಅದನ್ನು ಮಿಸ್ಇಂಟರ್ಪ್ರಿಟೇಷನ್ ಮಾಡಿದ್ದಾರೆ. ಹೇಗೆ ನಮ್ಮ ಭಗವದ್ಗೀತೆ 590 ಬೋಗಸ್ ಉಂಟ, ಬೋಗಸ್ ಬರೆದವರು ಇದ್ದಾರೆ. 600 ಎಡಿಷನ್ ಉಂಟು, ಅದರಲ್ಲಿ 590 ಬೋಗಸ್ ಅಂದ್ರೆ ಅವರ ಅಭಿಪ್ರಾಯ. ಅದೇ ರೀತಿ ಬೈಬಲ್ ಅಲ್ಲಿ ಕೂಡ ಅವರ ಅಭಿಪ್ರಾಯ ಕೊಟ್ಟವರು ಇದ್ದಾರೆ. ಆಕ್ಚುಯಲ್ ಜೀಸಸ್ ಕ್ರೈಸ್ಟ್ ಅಭಿಪ್ರಾಯ ಉಂಟು, ಅದು ಇಲ್ಲ. ಅವ್ರು ದೋ ಶಾಲ್ ನಾಟ್ ಟು ಬಿ ಮರ್ಡರ್ಡ್ ಅಂದ್ರೆ ಮನುಷ್ಯರನ್ನು ಕೊಲ್ಲಬಾರ್ದು ಅಂತ ಜೀಸಸ್ ಹೇಳಿದ್ರು. ಆಕ್ಚುಯಲ್ ಜೀಸಸ್ ಹೇಳುದು ಕಿಲ್ಡ್ ಅಂದ್ರೆ ಪ್ರಾಣಿಗಳನ್ನು. ಅದನ್ನು ಮಿಸ್ಇಂಟರ್ಪ್ರಿಟೇಷನ್ ಮಾಡಿದ್ದಾರೆ. ಆದ್ರೆ ನೋಡಿ ಜೀಸಸ್ ಕೂಡ ಹೇಳಿದ್ರು, ಆದ್ರೆ ಅವರೆಂತ ಮಾಡಿದ್ರು, ಅವರನ್ನೇ ಕೊಂದ್ರು. ಅವರು ಡೈರೆಕ್ಟ್ ಹೇಳಿದ್ರು. ಹಾಗಾಗಿ ಫೋರ್ಫೆಟ್ ಮೊಹಮ್ಮದ್ ಹಾಗೆ ಹೇಳಿಲ್ಲ, ಯಾಕಂದ್ರೆ ಅವರಿಗೆ ಗೊತ್ತಿತ್ತು ಜೀಸಸ್ ಹೇಳಿದ ಜನರು ಕೂಡ ಹಾಗಿತ್ತು, ಫುಲ್ ತಮ್ಮ ಗುಣದಲ್ಲಿ ಇದ್ದವರು. ಹಾಗಾಗಿ ಈ ರೀತಿ ಹೇಳುವಾಗ ಎಂತ ಆಗ್ತದೆ, ಜನರು ಅದಕ್ಕೆ ಸ್ಪಂದನೆ ಮಾಡ್ತಾರೆ, ಅಟ್ಯಾಕ್ ಮಾಡ್ತಾರೆ. ಈಗ ಹೇಳಿದ್ರೆ ನೀನು ತಿನ್ಬಾರ್ದು ಅಂತ ಹೇಳಿದ್ರೆ, ಯಾಕೆ ನಾನು ತಿನ್ಬಾರ್ದು? ನಾನು ತಿಂತೇನೆ, ಅದರಲ್ಲಿ ತಾಮಸಿಕ ಪುರಾಣ, ಎಸ್ ತಿನ್ನು. ಆದ್ರೆ ಅದರಲ್ಲಿ ಹೇಗೆ ಉಂಟು, ಪುರಾಣದಲ್ಲಿ ಹೇಗೆ ಉಂಟು ಹಾಗೆ ತಿನ್ನು. ತಿಂಗಳಿಗೆ ಒಮ್ಮೆ ಅಮಾವಾಸ್ಯ ದಿವಸ ಆ ದೇವಿ ಎದುರು ಬಲಿ ಕೊಟ್ಟು ಈ ರೀತಿ ಇದನ್ನು ಮಾಡುದಿಲ್ಲ ಜನರು. ಅವರ ಹೂವಾಪುವ ಪ್ರಭುಪಾದ ಹೇಳ್ತಾರೆ ಹೀಗೆ ಮಾಡಬಾರ್ದು, ನಮ್ಮ ಹೂವಾಪುವ ಅಲ್ಲ. ಶಾಸ್ತ್ರ ಆದ್ರೆ ಶಾಸ್ತ್ರವನ್ನು ಫಾಲೋ ಮಾಡು ಸರಿಯಾಗಿ. ಇಲ್ಲದ್ರೆ ನೀನು ಹೀಗೆ ನನ್ನ ಪ್ರಕಾರ ಹೀಗೆ, ನನ್ನ ಪ್ರಕಾರ ನೀನು ಯಾರು? ಪ್ರಭುಪಾದ ಹೇಳಿದ್ದಾರೆ ನಿನ್ನ ಪ್ರಕಾರ ನೀನು ಕೊಡ್ಲಿಕ್ಕೆ ಯಾರು? ನೀನು ಒಂದು ಸಣ್ಣ ಧೂಳಿ ಕೂಡ ಸಮಾನ ಅಲ್ಲ ಕೃಷ್ಣ ಎದುರು. ಅಂದ್ರೆ ಒಂದು ನಿನ್ಗೆ ರೋಗ ಬಂದ್ರೆ, ಒಂದು ಒಳಗೆ ಎಂತಾದ್ರೂ ಬಂದ್ರೆ ನೀನು ಮತ್ತೆ ಹೀಗೆ ಆಗ್ತೀಯ. ಮತ್ತೆ ನಿನ್ಗೆ ಅಹಂಕಾರ, ನಾನು ಮಾಡ್ತೇನೆ. ಪ್ರಭುಪಾದ ಹೇಳ್ತಾರೆ ನಾನು ಎಂಬುದು ಹೋದ್ರೆ ನಾನು ವೈಕುಂಠಕ್ಕೆ ಹೋಗ್ಬೇಕು, ನಾನು ಹೋಗ್ಬೇಕು, ನಾನನ್ನು ಬದಿಗಿಡ್ಬೇಕು. ಮಿಕ್ಕವರು ತಮ್ಮ ಗುಣದ ಪುರಾಣ ಅಂತೆ ಭಿನ್ನವಾಗಿದೆ. ಆದ್ದರಿಂದ ಯಾವುದೇ ವರ್ಗದವರು ಅವುಗಳ ಲಾಭ ಪಡೆಯಬಹುದು. ತಾವು ಕಳೆದುಕೊಂಡ ಸ್ಥಿತಿಯನ್ನು ಅವರು ಹಂತ ಹಂತವಾಗಿ ಮರಳಿ ಪಡೆಯಬಹುದು. ಅಸ್ತಿತ್ವವಾಗಿ ನಡೆದ ಕಠಿಣ ಹೋರಾಟದಿಂದ ಹೊರ ಬರಬಹುದು. ಶ್ರೀ ಸುತಮುನಿಗಳು ಪುರಾಣ ಪಠನ ಪದ್ಧತಿಯನ್ನು ತೋರಿಸುತ್ತಿದ್ದಾರೆ. ಪುರಾಣ ಮತ್ತು ವೈದಿಕ ಸಾಹಿತ್ಯವನ್ನು ಬಯಸುವವರು ಈ ಕ್ರಮವನ್ನು ಅನುಸರಿಸಬಹುದು. ಶ್ರೀಮದ್ ಭಾಗವತವು ದೋಷಗಳಿಲ್ಲದ ಪುರಾಣ, ಯಾವುದೇ ದೋಷ ಇಲ್ಲ. ಶ್ರೀಮದ್ ಭಾಗವತ ಅಮಲ ಪುರಾಣ ಇದು ವಿಶೇಷವಾಗಿ ಐಕ ಜಂಜಾಟದಿಂದ ಶಾಶ್ವತವಾಗಿ ಪಾರಾಗ ಬಯಸುವವರಿಗಾಗಿಯೇ ರಚಿತವಾಗಿದೆ. ನೋಡಿ ಪ್ರಭುಪಾದ ಯಾವಾಗಲೂ ಎಂಡಿಂಗ್ ಅಲ್ಲಿ ಒಳ್ಳೆ ಸೆಂಟೆನ್ಸ್ ಕೊಡ್ತಾರೆ. ನೀವು ಯಾವುದೇ ಅವ್ರ ಭಾವಾರ್ಥ ನೋಡಿ, ಎಂಡಿಂಗ್ ಅಲ್ಲಿ ಸೂಪರ್ ಬ್ಯೂಟಿಫುಲ್. ನೋಡಿ ಇಲ್ಲಿ ಪ್ರೀವಿಯಸ್ ಭಾವಾರ್ಥದಲ್ಲಿ ಅದರ ಬೆಳಕಿನ ನಿರಾಕಾರ ಪರಮಾತ್ಮ ಮತ್ತು ಭಗವಂತ ಎಂದು ಸಾಕ್ಷಾತ್ಗೊಳಿಸಬಹುದಾದ ಇಂದ್ರಿಯಾತೀತ ಪರತರ ಸತ್ಯವನ್ನು ಸಂಪೂರ್ಣವಾಗಿ ಕಾಣಬಹುದು. ಅಂದ್ರೆ ಯಾವಾಗಲೂ ಅವ್ರದ್ದು
ಎಂಡ್ ಅಲ್ಲಿ ಬ್ಯೂಟಿಫುಲ್ ಇರ್ತದೆ. ಅದೇ ರೀತಿ ಇಲ್ಲಿ ಹೇಳಿದ್ದಾರೆ, ಇದು ವಿಶೇಷವಾಗಿ ಐಹಿಕ ಜಂಜಾಟ. ನಿಮ್ಗೆ ಐಹಿಕ ಜಂಜಾಟದಿಂದ ಹೊರಗೆ ಬರ್ಬೇಕಿದ್ರೆ ನೀವು ಈ ಭಾಗ ನಿಮ್ಗೆ ಓದ್ಬೇಕು. ಎಸ್, ಈಗ 5ನೇ ಶ್ಲೋಕ ಮಾಡುವ. ಎಸ್, ಕೃಷ್ಣ. ಮುನಯ ಮುನಯ ಸಾಧು ಸಾಧು ಪೃಷ್ಟೋ ಪೃಷ್ಟೋ ಅಹಂ ಅಹಂ ಮುನಯ ಸಾಧು ಪೃಷ್ಟೋ ಅಹಂ ಮುನಯ ಭವಾದಿಭಿರ್ ಲೋಕ ಮಂಗಳಂ ಭವಾದಿಭಿರ್ ಲೋಕ ಮಂಗಳಂ ಯತ್ ಕೃತಃ ಕೃಷ್ಣ ಪ್ರಶ್ನೋ ಕೃಷ್ಣ ಸಂಪ್ರಶ್ನೋ ಯೇನ ಆತ್ಮಾ ಸುಪ್ರಸೀದತಿ ಯೇನಾತ್ಮಾ ಸುಪ್ರಸೀದತಿ ಮುನಯ ಏ ಋಷಿಗಳೇ, ಸಾಧು ಇದು ಯುಕ್ತವಾಗಿದೆ. ಕೃಷ್ಣ ಪ್ರಶ್ನಿಸಲ್ಪಟ್ಟವನಾಗಿ ಅಹಂ ನಾನು ಭವದ್ಭಿ ನಿಮ್ಮೆಲ್ಲರಿಂದಲೂ ಲೋಕ ಜಗತ್ತಿಗೆ ಮಂಗಳಂ ಕಲ್ಯಾಣಕರವಾದ ಏಕೆಂದರೆ ಮಾಡಲ್ಪಟ್ಟಿತು ಕೃಷ್ಣ ದೇವೋತ್ತಮ ಪುರುಷನನ್ನು ಕುರಿತು ಸಂಪ್ರಶ್ನ ಪ್ರಸ್ತುತವಾದ ಪ್ರಶ್ನೆ ಏನ ಯಾವುದರಿಂದ ಆತ್ಮವು ಸುಪ್ರಸೀದತಿ ಸಂಪೂರ್ಣವಾಗಿ ಆನಂದಗೊಳ್ಳುತ್ತದೆ ಅನುವಾದ. ಓ ಮುನಿಗಳೇ, ನೀವು ನನ್ನನ್ನು ಸಮಂಜಸವಾಗಿ ಪ್ರಶ್ನಿಸಿದ್ದೀರಿ. ನಿಮ್ಮ ಪ್ರಶ್ನೆಗಳು ಅತ್ಯಂತ ಸಮರ್ಪಕವಾಗಿವೆ, ಏಕೆಂದರೆ ಅವು ಕೃಷ್ಣನಿಗೆ ಸಂಬಂಧಿಸಿವೆ, ಆದ್ದರಿಂದ ಜಗತ್ ಕಲ್ಯಾಣಕ್ಕೆ ಸಂಗತವಾಗಿವೆ. ಈ ಬಗೆಯ ಪ್ರಶ್ನೆಗಳು ಮಾತ್ರ ಪರಿಪೂರ್ಣ ಆತ್ಮತೃಪ್ತಿಗೆ ಅರ್ಹವಾದಂತವು. ಎಸ್, ಈಗ ರಿಪೀಟ್ ಮಾಡುವ. ಓ ಮುನಿಗಳೇ, ನೀವು ನನ್ನನ್ನು ಸಮಂಜಸವಾಗಿ ಪ್ರಶ್ನಿಸಿದ್ದೀರಿ. ನಿಮ್ಮ ಪ್ರಶ್ನೆಗಳು ಅತ್ಯಂತ ಸಮರ್ಪಕವಾಗಿವೆ, ಏಕೆಂದರೆ ಅವು ಕೃಷ್ಣನಿಗೆ ಸಂಬಂಧಿಸಿವೆ, ಅದರಿಂದಾಗಿ ಜಗತ್ ಕಲ್ಯಾಣಕ್ಕೆ ಸಂಗತವಾಗಿವೆ. ಈ ಬಗೆಯ ಪ್ರಶ್ನೆಗಳು ಮಾತ್ರ ಪರಿಪೂರ್ಣ ಆತ್ಮತೃಪ್ತಿಗೆ ಅರ್ಹವಾದಂತವು. ಈಗ ಎಸ್ ಅಲ್ಲಿ ಶೈಲಜಾ. ಎಸ್, ಶೈಲಜಾಜಿ. ಹರೇ ಕೃಷ್ಣ ಗುರುಜಿ. ನೀವು ಓದ್ಲಿಲ್ಲಲ್ಲ ಶೈಲಜಾ? ಓದ್ಲಿಲ್ಲಲ್ಲ? ಇಲ್ಲ ಗುರುಜಿ. ಇಷ್ಟು ತನಕ ಓದ್ಲೇ ಇಲ್ಲ? ಇಲ್ಲ.
ಎಸ್ ಓದಿ, ನೀವು ನಿಮ್ಗೆ ಅವಕಾಶ ಕೊಡುವ. ಎಸ್ ಓದಿ ಮಾತಾಡಿ. ಭಾವಾರ್ಥ: ಭಾಗವತದಲ್ಲಿ ಪರಾತ್ಪರ ಸತ್ಯವನ್ನು ಅರಿಯಬೇಕು ಎಂದು ಈ ಹಿಂದೆಯೇ ಹೇಳಿದೆ. ಅದರಿಂದಾಗಿ ನೈಮಿಷಾರಣ್ಯದ ಋಷಿಗಳ ಪ್ರಶ್ನೆಗಳು ಸಮರ್ಪಕ ಹಾಗೂ ಸಮಂಜಸವಾಗಿವೆ. ಅಲ್ಲದೆ ಅವು ಕೃಷ್ಣನಿಗೆ ಸಂಬಂಧಪಟ್ಟಿವೆ. ಅವು ಪರಮ ಪುರುಷನೂ ಪರಾತ್ಪರ ಸತ್ಯನೂ ಆದ ಕೃಷ್ಣನಿಗೆ ಸಂಬಂಧಪಟ್ಟಿವೆ. ಅವನನ್ನು, ಅಂದರೆ ಭಗವಂತನಾದ ಕೃಷ್ಣನನ್ನು ಕಾಣುವ ಒತ್ತಾಸೆಯೇ ವೇದದ ಗುರಿ ಅಲ್ಲದೆ ಬೇರೇನೂ ಅಲ್ಲ ಎಂದು ಭಗವದ್ಗೀತೆಯಲ್ಲಿ ಪರಮಪುರುಷನೇ ಹೇಳಿದ್ದಾನೆ. ಹೀಗೆ ಕೃಷ್ಣನಿಗೆ ಸಂಬಂಧಿಸಿದ ಪ್ರಶ್ನೆಗಳೇ ವೇದ ವಿಚಾರಗಳ ಸಾರ ಸರ್ವಸ್ವವಾಗಿವೆ. ಇಡೀ ಜಗತ್ತು ಪ್ರಶ್ನೆ ಮತ್ತು ಉತ್ತರಗಳಿಂದ ತುಂಬಿ ಹೋಗಿದೆ. ಪಕ್ಷಿಗಳು, ಪ್ರಾಣಿಗಳು, ಮನುಷ್ಯರು ಎಲ್ಲರೂ ನಿರಂತರವಾಗಿ ಪ್ರಶ್ನೆ ಕೇಳಿ ಉತ್ತರ ಪಡೆಯುವುದರಲ್ಲಿ ತೊಡಗಿದ್ದಾರೆ. ಮುಂಜಾನೆ ಗೂಡಿನಲ್ಲಿ ಪಕ್ಷಿಗಳು ಪ್ರಶ್ನೋತ್ತರದಲ್ಲಿ ತೊಡಗುತ್ತವೆ. ಸಂಜೆ ಗೂಡಿಗೆ ಮರಳಿದೊಡನೆಯೇ ಮತ್ತೆ ಪ್ರಶ್ನೋತ್ತರದಲ್ಲಿ ತೊಡಗುತ್ತವೆ. ಮನುಷ್ಯ ಜೀವಿಯು ರಾತ್ರಿಯ ಗಾಢ ನಿದ್ದೆಯ ಕಾಲವೊಂದನ್ನು ಬಿಟ್ಟು ಪ್ರಶ್ನೋತ್ತರದಲ್ಲಿ ಎಡೆಬಿಡದೆ ತೊಡಗಿದ್ದಾನೆ. ಮಾರುಕಟ್ಟೆಯಲ್ಲಿ ವ್ಯಾಪಾರಿಗಳು, ನ್ಯಾಯಾಲಯದಲ್ಲಿ ವಕೀಲರು, ಶಾಲೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಎಡೆಬಿಡದೆ ಪ್ರಶ್ನೋತ್ತರದಲ್ಲಿ ತೊಡಗಿದ್ದಾರೆ. ಸಂಸತ್ತಿನಲ್ಲಿ ಶಾಸಕರು ಸದಾ ಪ್ರಶ್ನೋತ್ತರಗಳಲ್ಲಿ ನಿರತರಾಗಿದ್ದಾರೆ. ರಾಜಕಾರಣಿಗಳು, ಪತ್ರಿಕಾ ಪ್ರತಿನಿಧಿಗಳು ಎಲ್ಲರೂ ಪ್ರಶ್ನೋತ್ತರಗಳಲ್ಲೇ ಸದಾ ತೊಡಗಿದ್ದಾರೆ. ತಮ್ಮ ಬದುಕಿನುದ್ದಕ್ಕೂ ಇಂತಹ ಪ್ರಶ್ನೋತ್ತರಗಳಲ್ಲಿ ತೊಡಗಿದ್ದರೂ ಅವರಿಗೆ ತೃಪ್ತಿ ಎಂಬುದು ಇಲ್ಲ. ಈ ಆತ್ಮತೃಪ್ತಿಯನ್ನು ಕೇವಲ ಕೃಷ್ಣನಿಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳಿಂದಷ್ಟೇ ಪಡೆಯಬಹುದಾಗಿದೆ. ಕೃಷ್ಣ ನಮ್ಮ ತುಂಬ ಸಲುಗೆಯ ಸ್ವಾಮಿ, ಗೆಳೆಯ, ತಂದೆ ಅಥವಾ ಮಗ. ಮಧುರ ಪ್ರೇಮಕ್ಕೂ ಪಾತ್ರನಾದವನು. ಕೃಷ್ಣನನ್ನು ಮರೆತು ನಾವು ಪ್ರಶ್ನೋತ್ತರಕ್ಕೆ ವಿಷಯವಾದ ಅನೇಕ ಸಂಗತಿಗಳನ್ನು ಸೃಷ್ಟಿಸಿದ್ದೇವೆ. ಆದರೆ ಅದು ಯಾವುದೂ ನಮಗೆ ಪೂರ್ಣ ತೃಪ್ತಿಯನ್ನು ಕೊಡಲು ಶಕ್ತವಾಗಿಲ್ಲ. ಕೃಷ್ಣನಲ್ಲದೆ ಮಿಕ್ಕೆಲ್ಲವೂ ತಾತ್ಕಾಲಿಕ ತೃಪ್ತಿಯನ್ನು ಕೊಡಬಲ್ಲವು. ನೆಕ್ಸ್ಟ್ ಪೇಜ್ ಓದಿ ಮಾತಾಜಿ. ಆದ್ದರಿಂದ ಹರೇ ಕೃಷ್ಣ. ಎಂತಾಯ್ತು ಮಾತಾಜಿ? ಎಂತಾಯ್ತು ಶೈಲಜಾ ಅವರೇ? ಶೈಲಜಾ ಮಾತಾಜಿ. ಆದ್ದರಿಂದ ನಾವು ಪೂರ್ಣ ತೃಪ್ತಿಯನ್ನು ಹೊಂದಬೇಕಾದರೆ ಕೃಷ್ಣನ ಕುರಿತು ಪ್ರಶ್ನೆಗಳನ್ನು ಕೇಳಬೇಕು, ಉತ್ತರವನ್ನು ಪಡೆಯಬೇಕು. ಪ್ರಶ್ನೆ ಕೇಳಿದ ಉತ್ತರ ಕೊಡದೆ ನಾವು ಒಂದು ಕ್ಷಣವೂ ಇರಲಾರೆವು. ಶ್ರೀಮದ್ ಭಾಗವತ ಕೃಷ್ಣನಿಗೆ ಸಂಬಂಧಿಸಿದ ಪ್ರಶ್ನೋತ್ತರವನ್ನು ಆಧರಿಸಿದೆ. ಆ ಕಾರಣಕ್ಕಾಗಿ ನಾವು ಅಲೌಕಿಕ ಕೃತಿಯನ್ನು ಓದುವುದರಿಂದ ಮತ್ತು ಕೇಳುವುದರಿಂದ ಮಾತೃ ತೃಪ್ತಿಯನ್ನು, ಪರಾಪಕ್ಷೆಯನ್ನು ಹೊಂದಬಹುದಾಗಿದೆ. ಶ್ರೀಮದ್ ಭಾಗವತವನ್ನು ಕಲಿಯಲೇಬೇಕು. ಅದರಿಂದಲೇ ಸಾಮಾಜಿಕ, ರಾಜಕೀಯ, ಧಾರ್ಮಿಕ ವಿಷಯಗಳಿಗೆ ಎಲ್ಲ ಸಮಸ್ಯೆಗೆ ಪರಿಪೂರ್ಣ ಪರಿಹಾರವನ್ನು ಕಂಡುಕೊಳ್ಳಬೇಕು. ಸಕಲ ವಸ್ತುಗಳು ಸಾರಸ್ವವೇ ಶ್ರೀಮದ್ ಭಾಗವತ ಮತ್ತು ಕೃಷ್ಣ. ಎಸ್, ಈಗ ಇದನ್ನು ತಿಳಿಯುವ. ಸಾರಿ, ಶ್ಲೋಕ 5. ಮುನಯ ಸಾಧು ಭೃಷ್ಟೋಹಂ ಭವಾದ್ವಿರ್ಲೋಕಮಂಗಲಂ ಯತ್ ಕೃತ ಕೃಷ್ಣ ಸಂಪ್ರಶ್ನೋ ಯೇನಾತ್ಮ ಸುಪ್ರಸೀದತಿ. ಓ ಮುನಿಗಳೇ, ನೀವು ನನ್ನನ್ನು ಸಮಂಜಸವಾಗಿ ಪ್ರಶ್ನಿಸಿದಿರಿ. ನಿಮ್ಮ ಪ್ರಶ್ನೆಗಳು ಅತ್ಯಂತ ಸಮರ್ಪಕವಾಗಿದೆ, ಏಕೆಂದರೆ ಅವು ಕೃಷ್ಣನಿಗೆ ಸಂಬಂಧಿಸಿದೆ. ಆದ್ದರಿಂದ ಜಗತ್ ಕಲ್ಯಾಣಕ್ಕೆ ಸಂಗತವಾಗಿವೆ. ಈ ಬಗೆಯ ಪ್ರಶ್ನೆಗಳು ಮಾತ್ರ ಪರಿಪೂರ್ಣ ಆತ್ಮತೃಪ್ತಿಗೆ ಅರ್ಹವಾದಂಥವು. ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಎಸಿ ಭಕ್ತಿ ಸ್ವಾಮಿ ಶೀಲ ಪ್ರಭುಪಾದ ಕಿ ಜೈ. ನೋಡಿ, ಇದಕ್ಕೆ ರಿಲೇಟೆಡ್ ನಾನೊಂದು ವಿಷಯ ಹೇಳ್ತೇನೆ. ಎಸ್, ಪರೀಕ್ಷಿತ್ ಮಹಾರಾಜ್ ಈ ರೂಲ್ ಮಾಡುವಾಗ ಅಲ್ಲಿ ಒಬ್ಬ ಅಂದರೆ ಕಲಿ ಪುರುಷ ಆ ಬುಲ್ಲಿದು ಕಾಲ್ ಕಡ್ಲಿಗೆ ಹೋಗಿದ್ದ. ಆಗ ಎಂತಾಯ್ತು ಅಂದ್ರೆ ಎಲ್ಲ ಋಷಿಗಳು ಕೇಳಿದ್ರು. ಅಂದ್ರೆ ಆ ವಿಷಯ ಬಂತು, ಯಾಕಂದ್ರೆ ಪರೀಕ್ಷಿತ್ ಮಹಾರಾಜ್ ಅದನ್ನು ರಕ್ಷಣೆ ಮಾಡ್ಲಿಕ್ಕೆ ಹೋದಂತ ವಿಷಯ ಬಂತು. ಅದನ್ನು ಇಲ್ಲಿ ಹೇಳುವಾಗ, ಸೂತ ಗೋಸ್ವಾಮಿ ಹೇಳುವಾಗ ಈ ಋಷಿವರನ್ನು ಅಂತ ಹೇಳುವುದು, ಅದು ಇಲ್ಲಿ ಅದು ಕೃಷ್ಣನಿಗೆ ಸಂಬಂಧ ಉಂಟಾ? ಎಸ್, ಸಂಬಂಧ. ಯಾಕಂದ್ರೆ ಯಾವಾಗಲೂ ಹಸು ಕೃಷ್ಣನಿಗೆ ಸಂಬಂಧವಿದ್ದದ್ದು. ಸಂಬಂಧ ಇದ್ರೆ ಮಾತ್ರ ಹೇಳಿ, ಇಲ್ಲದ್ರೆ ಹೇಳ್ಬೇಡಿ. ಅದು ನಾವಾಗೆಲ್ಲ
ಅತ್ಯಾಹಾರ ಪ್ರಯಾಸ ಚ ಪ್ರಜಲ್ಪ ನಿಯಮಾಗ್ರಹ ಜನಸಂಘಸ್ಯ ಲೌಲ್ಯಂಶ ಷಡ್ಭಿರ್ಭಕ್ತಿ ವಿನಶ್ಯತಿ. ಅತ್ಯಾಹಾರ ಪ್ರಯಾಸ ಪ್ರಜಲ್ಪ. ಪ್ರಭುಪಾದ ಹೇಳ್ತಾರೆ ನಾವು ಟೈಮ್ ಸಿಕ್ಕಿದಾಗ ಪ್ರಜಲ್ಪ ಅಂದ್ರೆ ಗ್ರಾಮ್ಯಗತ. ಚೈತ್ರಮಾಬ ಅಂತ ಹೇಳುದು ಗ್ರಾಮ್ಯಗತಾನ ಕೈಬೇ ಗ್ರಾಮ್ಯಗತಾನ ಶುನಿಬೆ. ನಮ್ಗೆ ಗ್ರಾಮ್ಯಗತ ಮಾತಾಡ್ಲಿಕ್ಕೆ ತುಂಬಾ ಟೈಮ್ ಉಂಟು, ಆದ್ರೆ ಕೃಷ್ಣನ ಈ ಜಪ ಹೇಳುವಾಗ ನಮ್ಗೆ ಪುರ್ಸೋತಿಲ್ಲ. ಈ 24 ಗಂಟೆಯಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡುವಾಗ ನಾವು ಅದರಲ್ಲಿ 8 ಗಂಟೆ ಗ್ರಾಮ್ಯಗತ ಮಾತಾಡ್ತೇವೆ, ಎಲ್ಲ ಟಿವಿ ನೋಡುದು ಉಳಿದೆಲ್ಲ ಮಾಡ್ತೇವೆ, ಆದ್ರೆ ನಮ್ಗೆ ಪುರ್ಸೋತಿಲ್ಲ. ಅದು ಹೇಳಲಿಕ್ಕೆ ಸುಲಭ, ಹಾಗೆ ಆಗಬಾರ್ದು. ಅಲ್ಲಿ ಋಷಿವಾರ ಹೇಳೋದು ಕೃಷ್ಣನಿಗೆ ಸಂಬಂಧ ಉಂಟಾದು ಆಗದೆ ಹೇಳಿ, ಇಲ್ಲದೆ ಹೇಳಬೇಡಿ. ಹಾಗಾಗಿ ನಾವು ನೋಡಿ ಪ್ರಜಲ್ಪ ಮಾತಾಡಬಾರ್ದು, ಗ್ರಾಮ್ಯಗತಾನ ಇದನ್ನು ಮಾತಾಡಬಾರ್ದು. ನಾವು ಕೃಷ್ಣ ರಿಲೇಟೆಡ್ ಮಾತಾಡಬೇಕು. ಯಾಕಂದ್ರೆ ಇದು ಅದಕ್ಕೆ ರಿಲೇಟೆಡ್ ಶ್ಲೋಕ, ಅದನ್ನು ನಾನು ತಿಳಿಸಿದೆ. ಭಾಗವತದಲ್ಲಿ ಪರಾತ್ಪರ ಸತ್ಯವನ್ನು ಅರಿಯಬೇಕು ಎಂದು ಈ ಹಿಂದೆ ಹೇಳಿದೆ. ಅಂದ್ರೆ ಪರಾತ್ಪರ ಸತ್ಯ ಅಂದ್ರೆ ಕೃಷ್ಣ, ಅವನನ್ನು ನಾವು ಅರಿಯಬೇಕು. ಅದನ್ನು ಹೇಗೆ ಅರಿಯುವಂಥದ್ದು? ಪ್ರಭುಪಾದ ಹೇಳ್ತಾರೆ ಫಸ್ಟ್ ಬಿಗಿನ್ಸ್ ಫ್ರಮ್ ಚಾಂಟಿಂಗ್. ಜಪದಿಂದ ಸ್ಟಾರ್ಟ್ ಆಗುವಂಥದ್ದು ಕೃಷ್ಣನು. ಯಾಕಂದ್ರೆ ಜಪ ಮಾಡಿದ ಕೂಡಲೇ ಕೃಷ್ಣ ಎಂತ ಆಗ್ತಾನೆ? ಅಲರ್ಟ್ ಆಗ್ತಾನೆ. ಮತ್ತೆ ನೀವು ಈ ಕೇಳುವಾಗ ಕೃಷ್ಣ ಕೂಡ ನೋಡಿ, ಈ ಭಾಗವತಂ ನೀವೀಗ ಕೇಳ್ತಾ ಇದ್ದೀರಿ, ಖಾಲಿ ನೀವು ಮಾತ್ರ ಕೇಳುವುದಲ್ಲ, ಕೃಷ್ಣ ಕೂಡ ಹೀಗೆ ಕೇಳ್ತಾ ಇದ್ದಾನೆ. ಆದ್ರೆ ನೀವು ಜಪ ಮಾಡಿ ಕೇಳಿದ್ರೆ ಕೃಷ್ಣ ಪೂರ್ತಿ ಅಲರ್ಟ್ ಆಗ್ತಾನೆ, ಮತ್ತೆ ನಿಮಗೆ ಡೈರೆಕ್ಷನ್ ಕೊಡ್ತಾ ಬರ್ತಾನೆ, ಹೀಗೆ ಮಾಡು, ಹೀಗೆ ಮಾಡು, ಹೀಗೆ ಮಾಡು, ಹೀಗೆ ಮಾಡು ಅಂತ. ಅದಕ್ಕೆ ನಾನು ಸ್ಟ್ರೆಸ್ ಕೊಟ್ಟು ಹೇಳುವಂತ, ನಾನು ಸ್ಟ್ರೆಸ್ ಕೊಟ್ಟು ಹೇಳುವಂಥದ್ದಲ್ಲ, ಪ್ರಭುಪಾದ ಹಾಗೆ ಹೇಳಿದ್ದಾರೆ. ಪ್ರಭುಪಾದ ಹೇಳಿದ ನಾನು ಜಸ್ಟ್ ರಿಪೀಟ್ ಮಾಡುವಂಥದ್ದು ಪ್ರಭುಪಾದ ಹೇಳಿದ್ದಾರೆ. ಆದ್ದರಿಂದಾಗಿ ನೈಮಿಷಾರಣ್ಯ ಋಷಿಗಳು ಪ್ರಶ್ನೆಗಳು ಸಮರ್ಪಕ ಹಾಗೂ ಸಮಂಜಸವಾಗಿದೆ. ನೋಡಿ, ನೈಮಿಷಾರಣ್ಯ ಋಷಿಗಳ ಪ್ರಶ್ನೆ ಅದು ಸರಿಯಾದ ಪ್ರಶ್ನೆ, ನಮ್ದು ಪ್ರಶ್ನೆ ಸರಿಯಾಗಿಲ್ಲ. ಪ್ರಭುಪಾದ ಹೇಳ್ತಾರೆ, ಪ್ರಭುಪಾದ ಒಂದು ಪುಸ್ತಕ ಬರೆದಿದ್ದಾರೆ, ಆ ಪುಸ್ತಕದ ಹೆಸರು ಪರಿಪೂರ್ಣ ಪ್ರಶ್ನೆಗಳು ಪರಿಪೂರ್ಣ ಉತ್ತರ. ಅಂದ್ರೆ ಒಬ್ಬ ಪ್ರಶ್ನೆ ಕೇಳ್ತಾನೆ, ಅವನ ಪ್ರಶ್ನೆ ಕೂಡ ಪರಿಪೂರ್ಣ, ಪ್ರಭುಪಾದಲ್ಲಿ ಉತ್ತರ ಕೊಡ್ತಾರೆ, ಅದು ಉತ್ತರ ಕೂಡ ಪರಿಪೂರ್ಣ. ಅಲ್ಲದೆ ಅವು ಕೃಷ್ಣನಿಗೆ ಸಂಬಂಧಪಟ್ಟವು. ನೋಡಿ, ಈ ಎಲ್ಲ ಋಷಿಗಳು ಹೇಳುದು ಅದು ಎಲ್ಲಿಯಾದ್ರೂ ಕೃಷ್ಣನಿಗೆ ಸಂಬಂಧ ಉಂಟು ಹಾಗಾದ್ರೆ ಹೇಳು, ಕೃಷ್ಣನ ಸಂಬಂಧ ವಿಷಯ ಹೇಳು, ಬೇರೆ ಒಂದು ಗ್ರಾಮ್ಯಗತ ಬೇಡ, ನಮಗೆ ಪ್ರಜಲ್ಪ ಬೇಡ. ಅವನನ್ನು ಅಂದರೆ ಭಗವಂತನಾದ ಕೃಷ್ಣನ ಕಾಣುವ ಒತ್ತಾಸೆ ವೇದದ ಗುರಿ ಅಲ್ಲದೆ ಬೇರೇನಲ್ಲ. ವೇದದ ಗುರಿ ಅಂತ ಕೃಷ್ಣನ ಕಾಣುವಂಥದ್ದು. ಆದ್ರೆ ಈ ಸೋಕಾಲ್ಡ್ ವೇದಾಂತಿಗಳಿಗೆ ಅವ್ರಿಗೆ ಗೊತ್ತಿಲ್ಲ. ಇದೊಂದು ಭಗವದ್ಗೀತೆಯಲ್ಲಿ ಅದೇ ನಾ ಹೇಳಿದಲ್ಲ, ಸರ್ವಸ್ವ ಶ್ಯಾಮ್ ಹೃದಯ ಸನ್ನಿವೇಶ, ಅದೇ 15.15 ನೋಡಿ, ಅದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ, ಅದನ್ನು ನೆನ್ಪಿಡ್ಲಿಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿ. ಪರಮ ಪುರುಷನೇ ಹೇಳಿದ್ದಾನೆ. ಹೀಗೆ ಕೃಷ್ಣನಿಗೆ ಸಂಬಂಧಿಸಿದ ಪ್ರಶ್ನೆಗಳೇ ವೇದ ವಿಚಾರಗಳ ಸಾರ ಸರ್ವಸ್ವವಾಗಿದೆ. ಅಂದ್ರೆ ವೇದ ವಿಚಾರಗಳ ಸಾರ ಸರ್ವ ಅಂತಂದ್ರೆ ಪ್ರಶ್ನೆಗಳು ಕೃಷ್ಣನಿಗೆ ರಿಲೇಟೆಡ್ ಆದ. ಈಗ ನೋಡಿ, ಪ್ರಭುಪಾದ ಬೇರೆ ಬೇರೆ ರೀತಿಯ ಈಗ ಇದನ್ನು ಇಲ್ಲಿ ಸೆಕೆಂಡ್ ಪ್ಯಾರಾದಲ್ಲಿ ಹೇಳ್ತಾ ಇದ್ದಾರೆ. ಇಡೀ ಜಗತ್ತು ಪ್ರಶ್ನೆ ಮತ್ತು ಉತ್ತರಗಳಿಂದ ತುಂಬಿ ಹೋಗಿದೆ, ಇಡೀ ಜಗತ್ತು. ಈಗ ಪ್ರಭುಪಾದ ಎಷ್ಟೋ ಬಾರಿ ಹೇಳ್ತಾರೆ, ಒಬ್ಬ ಬಂದು ಹೇಳ್ತಾನೆ ಪ್ರಭುಪಾದ ಹತ್ರ, ಪ್ರಭುಪಾದ್ ನನಗೆ ಕೃಷ್ಣನ ಕಾಣಬೇಕು. ಪ್ರಭುಪಾದ ಹೇಳ್ತಾರೆ, ನೀನು ಕೃಷ್ಣನಿಗೆ ಸೇವೆ ಮಾಡಬೇಕು. ಇಲ್ಲ ಪ್ರಭುಪಾದ್, ನಾನು ನನ್ನ ಮನೆಯಲ್ಲಿ ಸೇವೆ ಮಾಡ್ತೇನೆ, ತಂದೆ ತಾಯಿಗೆ ಸೇವೆ ಮಾಡ್ತಿದ್ದೇನೆ, ಮತ್ತೆ ನನ್ನ ಹೆಂಡತಿಗೆ ಸೇವೆ ಮಾಡ್ತಿದ್ದೇನೆ, ಮತ್ತೆ ನನ್ನ ಮಕ್ಕಳಿಗೆ ಸೇವೆ ಮಾಡ್ತಿದ್ದೇನೆ. ಪ್ರಭುಪಾದ ಹೇಳ್ತಾರೆ, ಓಕೆ, ಅದನ್ನು ಮಾಡು, ಅದನ್ನು ಬಿಡಬೇಡ ಅಂತ ಹೇಳಿದಲ್ಲ, ಆದ್ರೆ ಸೆಂಟ್ರಲ್ಲಿ ಕೃಷ್ಣ ಇರಬೇಕು. ಹೇಗೆಂದ್ರೆ ಪ್ರಭುಪಾದ ಹೇಳ್ತಾರೆ, ಸೇವೆ ಮಾಡುವುದು ಪ್ರತಿಯೊಬ್ಬನಲ್ಲಿ ಉಂಟಂತೆ. ಈಗ ಈಗ ನಾವು ನೋಡಿ, ನಾವು ಕೃಷ್ಣನ ಸೇವಕರು, ಕೃಷ್ಣನಿಗೆ ಸೇವೆ ಮಾಡ್ತಾ ಇದ್ದೇವೆ. ಇದಲ್ಲದೆ ಇನ್ನೊಂದು ಸೇವೆ ಮಾಡ್ತಾರೆ, ಆದ್ರೆ ಹೈಯೆಸ್ಟ್ ಕೃಷ್ಣನ ಸೇವೆ ಮಾಡುವಂಥದ್ದು. ಪ್ರಭುಪಾದ ಹೇಳ್ತಾರೆ, ಎಂತ ಆಗದಿದ್ರೆ ನಾಯಿಯನ್ನು ಮನೆ ನಾಯಿ ಇಟ್ಟು ಅದರ ಸೇವೆ ಆದ್ರೂ ಮಾಡ್ತಾರೆ. ಅಂದ್ರೆ ಪ್ರಭುಪಾದ ಹೇಳ್ತಾರೆ, ದಟ್ ಈಸ್ ದ ಹ್ಯೂಮನ್ ಟೆಂಡೆನ್ಸಿ, ದ ಸರ್ವಿಂಗ್ ಇಸ್ ದ ಹ್ಯೂಮನ್ ಟೆಂಡೆನ್ಸಿ, ಬಟ್ ಯು ಆರ್ ರಾಂಗ್ಲಿ ಸರ್ವಿಂಗ್. ಪ್ರಭುಪಾದ ಹೇಳ್ತಾರೆ, ಸೇವೆ ಮಾಡುದು ಎಲ್ಲರೂ ಮಾಡ್ತಾರೆ, ಆದ್ರೆ ನಾವು ತಪ್ಪಾಗಿ ಮಾಡ್ತಾ ಇದ್ದೇವೆ. ತಪ್ಪಾಗಿ ಅಂದ್ರೆ ಮೇನ್ ಅಂತಂದ್ರೆ ಕೃಷ್ಣನ ಸೇವೆ ಮಾಡಿದ್ರೆ ನಮ್ಗೆ ನೆಕ್ಸ್ಟ್ ಜನ್ಮ ಮೃತ್ಯು ಜರವ್ಯಾಧಿ ಇಲ್ಲ, ಆದ್ರೆ ನಾವು ಬೇರೆಲ್ಲ ಸೇವೆ ಮಾಡ್ತಿದ್ದೇವೆ. ಹಾಗಾಗಿ ನಾವು ಸ್ವಲ್ಪ ಕೃಷ್ಣನಿಗೆ ಕೂಡ ಟೈಮ್ ಇಡ್ಬೇಕು. ಬೇರೆಲ್ಲ ಮಾಡಿ, ಆದ್ರೆ ಅಲ್ಲಿ ಕೃಷ್ಣನನ್ನು ಕೂಡ ನಾವೆಂತ ಮಾಡಿದ್ದೇವೆ, ಬೇರೆಲ್ಲ ಮಾಡ್ತಾ ಇದ್ದೇವೆ, ಕೃಷ್ಣನ ಕಂಪ್ಲೀಟ್ ರಿಜೆಕ್ಟ್ ಮಾಡಿದ್ದೇವೆ. ಹಾಗೆ ಮಾಡಬಾರ್ದು. ಯಾಕಂದ್ರೆ ಯಾವ ಸೇವೆಯಿಂದ ನಿಮ್ಗೆ ಆತ್ಮ ಸಾಕ್ಷಾತ್ ಸಿಗ್ತದೆ ಅದು ಕೃಷ್ಣನ ಸೇವೆಯಿಂದ ಮಾತ್ರ.
ಉಳಿದ ಸೇವೆಯಿಂದ ನಿಮಗೆ ಆತ್ಮ ಸಾಕ್ಷಾತ್ ಸಿಗುವುದಿಲ್ಲ, ನಿಮಗೆ ದುಃಖವೇ. ಈ ಸಂಸ್ಪರ್ಶ ಭೋಗ ದುಃಖ ಯೋನಯ ಏವತೆ ಆದಿಯಂತವಂತ ಕೌಂತೆಯ ನತೇಶು ರಮತೆ ಬುಧ. ಅಂದ್ರೆ ಇದರಲ್ಲಿ ದುಃಖವೇ ನಾವು ಎಣಿಸುದು. ಈಗ ನನಗೆ ಒಂದು ಗಜ್ಜೆ ಆಗಿದೆ, ನಾನು ತುರಿಸ್ತೇನೆ, ನನಗೆ ಖುಷಿ, ಎಂತ ಖುಷಿ ಎಂತ ಖುಷಿ, ಲಾಸ್ಟಿಗೆ ರಕ್ತ ಬರ್ತದೆ, ರಕ್ತ ಬರುವಾಗ ದುಃಖವೇ. ಹಾಗಾಗಿ ನಾವು ಈ ಬೇರೆ ರೀತಿಯ ತುಂಬಾ ಸೇವೆ ಮಾಡ್ತಿದ್ದೇವೆ, ಇದರಲ್ಲಿ ನಮಗೆ ದುಃಖವೇ, ಸುಖ ಇಲ್ಲ. ಕೃಷ್ಣನ ಸೇವೆಯಲ್ಲಿ ನಮಗೆ ಸುಖ ಉಂಟು. ಯಾಕೆ ನಾವು ಅದಕ್ಕೆ ಮಾಡಬಾರ್ದು? ಆದ್ರೆ ನಾವು ಇಂದ್ರಿಯ ಸುಖದಲ್ಲಿ ಅಂಟಿಕೊಂಡಿದ್ದೇವೆ ಪೂರ್ತಿ. ನಾವು ಅಂದ್ರೆ ಟೋಟಲ್ ಆಗಿ ಈಗ ಒಂದು ಕಂಬವನ್ನು ಟೋಟಲ್ ಅಂಟಿಕೊಂಡಿದ್ದೇವೆ, ಅದೇ ರೀತಿ ನಾವು ಅಂಟಿಕೊಂಡಿದ್ದೇವೆ. ಈಗ ಅದು ಬಿಡ್ಲಿಕ್ಕೆ ತುಂಬಾ ಕಷ್ಟ, ಅದು ನಾವು ಬಿಡ್ಬೇಕು. ಕಷ್ಟ ಅಂತ ಸುಮ್ಮನೆ ಇರುವುದಲ್ಲ, ಅದನ್ನು ಬಿಡ್ಬೇಕು. ಎಸ್, ಈಗ ನೋಡಿ ಪ್ರಭುಪಾದ ತುಂಬಾ ಒಳ್ಳೆದಾಗಿ ಹೇಳಿದ್ದಾರೆ. ಇಡೀ ಜಗತ್ತು ಪ್ರಶ್ನೆ ಮತ್ತು ಉತ್ತರಗಳನ್ನು ತುಂಬಿ ಹೋಗಿದೆ. ಇಡೀ ಜಗತ್ತಲ್ಲಿ ಪ್ರಶ್ನೆ ಉತ್ತರ. ಪಕ್ಷಿಗಳು, ಪ್ರಾಣಿಗಳು, ಮನುಷ್ಯರು ಎಲ್ಲ ನಿರಂತರವಾಗಿ ಪ್ರಶ್ನೆ ಕೇಳಿ ಉತ್ತರ ಪಡೆಯುವುದರಲ್ಲಿ ತೊಡಗಿದ್ದಾರೆ. ಪ್ರಭುಪಾದ ಅಂದ್ರೆ ಈಗ ಮನುಷ್ಯರು ಕೂಡ ಪ್ರಶ್ನೆ ಕೇಳ್ತಾರೆ. ಪ್ರಶ್ನೆಗಳು ಈ ಪಕ್ಷಿಗಳಿಗೂ ಕೂಡ ಉಂಟು, ಪ್ರಾಣಿಗಳಿಗೂ ಕೂಡ ಉಂಟು. ಮುಂಜಾನೆ ಗೂಡಿನಲ್ಲಿ ಪಕ್ಷಿಗಳು ಪ್ರಶ್ನೋತ್ತರದಲ್ಲಿ ತೊಡಗುತ್ತಾರೆ, ಸಂಜೆ ಗೂಡಿಗೆ ಮರಳಿದೊಡನೆ ಮತ್ತೆ ಪ್ರಶ್ನೋತ್ತರದಲ್ಲಿ ತೊಡಗುತ್ತಾರೆ. ಇದು ಉಂಟೇ ಉಂಟು. ಮನುಷ್ಯ ಜೀವಿಯು ರಾತ್ರಿ ಗಾಢ ನಿದ್ದೆಯ ಕಾಲವೊಂದನ್ನು ಬಿಟ್ಟು ಪ್ರಶ್ನೋತ್ತರದಲ್ಲಿ ಎಡಬಿಡದೆ ತೊಡಗಿರುತ್ತಾನೆ. ಅಂದ್ರೆ ಅವನು ಉಳಿದೆಲ್ಲ ಟೈಮ್ ಪ್ರಶ್ನೋತ್ತರ ಇರ್ತದೆ. ರಾತ್ರಿ ಮಲಗುವಕ್ಕೆ ಅಂದ್ರೆ ಮಲಗುವಾಗ ಒಂದು ಪ್ರಶ್ನೋತ್ತರ ಇಲ್ಲ, ಬಾಕಿ ಎಲ್ಲ ಟೈಮ್ ಉಂಟಂತೆ. ಮಾರುಕಟ್ಟೆಯಲ್ಲಿ ವ್ಯಾಪಾರಿಗಳು, ನ್ಯಾಯಾಲಯದಲ್ಲಿ ವಕೀಲರು, ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಎಡಬಿಡದೆ ಪ್ರಶ್ನೋತ್ತರ ತೊಡಗಿದ್ದಾರೆ. ಎಲ್ಲರೂ ಪ್ರಶ್ನೆ. ಸಂಸತ್ತಿನಲ್ಲಿ ಶಾಸಕರು ಸದಾ ಪ್ರಶ್ನೋತ್ತರದಲ್ಲಿ ನಿರತರಾಗಿದ್ದಾರೆ. ರಾಜಕಾರಣಿಗಳು, ಪತ್ರಿಕಾ ಪ್ರತಿನಿಧಿಗಳು ಎಲ್ಲರೂ ಪ್ರಶ್ನೋತ್ತರದಲ್ಲಿ ಸದಾ ತೊಡಗಿದ್ದಾರೆ. ನೋಡಿ ಪ್ರಭುಪಾದ ಎಲ್ಲರನ್ನು ಈಗ ಹೋಲಿಸ್ತಾ ಇದ್ದಾರೆ. ತಮ್ಮ ಬದುಕಿನ ಉದ್ದಕ್ಕೆ ಇಂಥ ಪ್ರಶ್ನೋತ್ತರಗಳಲ್ಲಿ ತೊಡಗಿದ್ದರೂ ಅವರಿಗೆ ತೃಪ್ತಿ ಎಂಬುದಿಲ್ಲ. ಯಾಕೆಂದ್ರೆ ಅವರ ಪ್ರಶ್ನೆ ಕೃಷ್ಣನ ರಿಲೇಟೆಡ್ ಅಲ್ಲ. ನೀವು ಯಾವಾಗ ಪ್ರಶ್ನೆ ಕೃಷ್ಣನ ರಿಲೇಟೆಡ್ ಹೇಳ್ತೀರಿ ಆಗ ನಿಮಗೆ ತೃಪ್ತಿ ಸಿಗ್ತದೆ. ಇಲ್ಲಾಂದ್ರೆ ನೀವು ಎಷ್ಟೇ ಪ್ರಯತ್ನ ಮಾಡಿ ಸಿಗುವುದಿಲ್ಲ. ನೋಡಿ ಪ್ರಭುಪಾದ ಇಲ್ಲಿ ಹೇಳ್ತಾರೆ, ಈ ಆತ್ಮ ತೃಪ್ತಿಯನ್ನು ಕೇವಲ ಕೃಷ್ಣನಿಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳಿಂದಷ್ಟೇ ಪಡೆಯಬಹುದು. ನೋಡಿ ಪ್ರಭುಪಾದ ವರ್ಡ್ ಎಲ್ಲ ತುಂಬಾ ಅಂದ್ರೆ ಗೋಲ್ಡನ್ ವರ್ಡ್ಸ್, ಎಷ್ಟು ಪವರ್ಫುಲ್ ವರ್ಡ್ ಹೇಳಿದ್ದಾರೆ ಪ್ರಭುಪಾದ. ಕೃಷ್ಣ ನಮ್ಮ ತುಂಬಾ ಸಲುಗೆಯ ಸ್ವಾಮಿ. ಹೇಗೆ? ಕೃಷ್ಣ ಗೆಳೆಯ, ತಂದೆ ಅಥವಾ ಮಗ, ಮಧುರ ಪ್ರೇಮಕ್ಕೂ ಪಾತ್ರನಾಗಿದ್ದಾನೆ. ಅಂದ್ರೆ ಸಾಕ್ಯರಸ, ವಾತ್ಸಲ್ಯ ರಸ, ಮಾಧುರ್ಯ ರಸ. ಕೃಷ್ಣನನ್ನು ಮರೆತು ನಾವು ಪ್ರಶ್ನೋತ್ತರಕ್ಕೆ ವಿಷಯವಾದ ಅನೇಕ ಸಂಗತಿಗಳನ್ನು ಸೃಷ್ಟಿಸಿದ್ದೇವೆ. ಕೃಷ್ಣನ ಟೋಟಲ್ ನಾವು ಮರ್ತಿದ್ದೇವೆ. ಅನೇಕ ಪ್ರಶ್ನೆಗಳುಂಟು ನಮ್ಮದು. ಆದರೆ ಅದು ಯಾವುದು ನಮಗೆ ಪೂರ್ಣ ತೃಪ್ತಿಯನ್ನು ಕೊಡಲು ಶಕ್ತವಾಗಿಲ್ಲ. ಅದ್ರಲ್ಲಿ ನಮಗೆ ಪೂರ್ಣ ತೃಪ್ತಿ ಸಿಗುವುದಿಲ್ಲ. ಎಷ್ಟೇ ನೀವು ಪ್ರಶ್ನೆ ಮಾಡಿ ಕೃಷ್ಣನ ಬಿಟ್ಟು, ಅದ್ರಲ್ಲಿ ನಿಮ್ಗೆ ಇಲ್ಲ. ಕೃಷ್ಣನಲ್ಲದೆ ಮಿಕ್ಕೆಲ್ಲವೂ ತಾತ್ಕಾಲಿಕ ತೃಪ್ತಿಯನ್ನು ಕೊಡಬಲ್ಲದು. ಹೇಗೆಂದ್ರೆ ಈಗ ಹೆಂಡತಿ ಗಂಡನ ಸೇವೆ ಮಾಡುವಂಥದ್ದು, ಹೆಂಡತಿ ಮಕ್ಕಳ ಸೇವೆ ಮಾಡುವಂಥದ್ದು. ಮತ್ತೆ ಸಣ್ಣ ಮಕ್ಕಳಿದ್ರೆ ಎಂತಾಗ್ತದೆ, ಆ ಗಂಡನ ಪೇರೆಂಟ್ಸ್ ಅವ್ರು ಕೂಡ ಸೇವೆ ಮಾಡ್ತಾರೆ. ಆದ್ರೆ ಫೈನಲ್ ನೋಡಿ, ಈಗ ಅಂದ್ರೆ ಈ ಫ್ಯಾಮಿಲಿಯಲ್ಲಿ ಹೆಚ್ಚಿನವ್ರು ಬಂದು ಹೇಳ್ತಾರೆ, ಒಬ್ರು ಅಮೆರಿಕೆಗೆ ಹೋದದ್ದು, ನಾನು ಹೆಸರು ಹೇಳುವುದಿಲ್ಲ, ಅವರ ಮಗನಿಗೆ ಮಗು ಆಯಿತು, ಹಾಗೆ ಅಮೆರಿಕೆಗೆ ಹೋದ್ರು. ಅಮೆರಿಕಕ್ಕೆ ಹೋಗಿ ಅಲ್ಲಿ ಎಂತ ಆಯ್ತು ಅಂದ್ರೆ, ಆಕ್ಚುಲಿ ಅವ್ರು ಕರೆದದ್ದು ಮಗುವನ್ನು ನೋಡ್ಲಿಕ್ಕೆ, ಆದ್ರೆ ನೀನು ಬಾ ಅಂತ ಹೇಳಿದ್ರಂತೆ. ಮತ್ತೆ ಅಲ್ಲಿ ಹೋದ್ರು. ಅಲ್ಲಿ ಹೋಗಿ 6 ತಿಂಗಳಲ್ಲಿ ಅವನ ಹೆಂಡತಿ ಅವಳೆಂತ ಕೆಲಸ ಮಾಡೋದಿಲ್ಲ ಅಂತೆ. ಅಂದ್ರೆ ಬೆಳಿಗ್ಗೆ ಎದ್ದ ಸಂಜೆ ತನಕ ಟಿವಿ ನೋಡುದಂತ. ಇವರು ಎಲ್ಲ ಕೆಲಸ ಮಾಡ್ಲಿಕ್ಕೆ ಅವ್ರು 6 ತಿಂಗಳಲ್ಲಿ ಇನ್ನು ನಾನು ಬರುವುದಿಲ್ಲ ಅಂತ ಸೀದಾ ಬಂದಿದೆ. ಹಾಗಾಗಿ ನಮ್ಗೆ ಅಲ್ಲಿ ತೃಪ್ತಿ ಇಲ್ಲ. ಇದು ಸಹಜ. ಯಾಕಂದ್ರೆ ನಾವು ಹೋಗ್ತೇವೆ ಸೇವೆ ಮಾಡ್ಲಿಕ್ಕೆ ಅಂತ, ಆದ್ರೆ ಅದ್ರಲ್ಲಿ ತೃಪ್ತಿ ಇಲ್ಲ. ಇದೊಂದು ನಮ್ದೊಂದು ಎಕ್ಸಾಂಪಲ್ ಆಗಿದೆ, ಕೇಸ್ ಆಗಿದೆ. ಹಾಗಾಗಿ ಅವ್ರು ಹೇಳ್ತಾರೆ, ಅವಳು ಬೆಳಿಗ್ಗಿಂದ ಸಂಜೆ ತನಕ ಟಿವಿ ನೋಡ್ತಾ ಇರ್ತಾಳೆ, ನಾನು ಎಲ್ಲ ಸೇವೆ ಮಾಡ್ಬೇಕು, ಮನೆ ಕೆಲಸ ಎಲ್ಲ ನಾನೇ ಮಾಡ್ಬೇಕು, ನನ್ನನ್ನು ಅಲ್ಲಿ ಅದಕ್ಕಿಂತ ಅವರೊಂದು ಕೆಲಸವನ್ನು ಅಲ್ಲಿ ತರ್ಬೋದಿತ್ತಲ್ಲ, ನನ್ನನ್ನು ಯಾಕೆ ಕರೆದು ಹೀಗೆ ಹೇಳಿ ಒಬ್ರು ಹಿಂದೆ ಬಂದಿದ್ದಾರೆ. ಹಾಗಾಗಿ ಇದೆಲ್ಲ ಆಗ್ತದೆ, ನಮ್ಗೆ ಎಲ್ಲಿ ತೃಪ್ತಿ ಇಲ್ಲ. ನೋಡಿ, ಕೃಷ್ಣನಲ್ಲಿ ಮಿಕ್ಕೆಲ್ಲವೂ ತಾತ್ಕಾಲಿಕ ತೃಪ್ತಿ. ಒಂದು ಮೂಮೆಂಟ್ಗೆ ಅಷ್ಟು ನಾನು ಹೋಗ್ತೀನಿ, ಅಲ್ಲಿ ಸೇವೆ ಮಾಡ್ತೇನೆ, ಮತ್ತೆ ಅಲ್ಲಿ ನಿಮ್ಗೆ ಕೆಲಸ ಮಾಡಿ ನಿಮ್ಗೆ ಸಾಕಾಗ್ತದೆ. ಅಂದ್ರೆ ನಾನೇ ಯಾಕೆ ಎಲ್ಲ ಮಾಡ್ಬೇಕು,
ನಾನೇ ಯಾಕೆ ಮಾಡ್ಬೇಕು, ನೀನು ಯಾಕೆ ಮಾಡೋದು, ಇದೆಲ್ಲ ಬರ್ತದೆ. ಯಾಕಂದ್ರೆ ಈ ಭೌತಿಕ ಲೋಕದಲ್ಲಿ ದುಃಖಾಲಯ, ಇಲ್ಲಿ ನಮಗೆ ಆ ತೃಪ್ತಿ ಇಲ್ಲ. ಸುಖಾಲಯ ಕೃಷ್ಣ ಲೋಕದಲ್ಲಿ. ಆದ್ರಿಂದ ನಾವು ಪೂರ್ಣ ತೃಪ್ತಿ ಹೊಂದಬೇಕಾದ್ರೆ ಕೃಷ್ಣನನ್ನು ಕುರಿತೇ ಪ್ರಶ್ನೆ ಕೇಳಬೇಕು. ಕೃಷ್ಣನ ಕುರಿತು ಪ್ರಶ್ನೆ ಕೇಳಬೇಕು, ಉತ್ತರವನ್ನು ಪಡೆಯಬೇಕು. ಪ್ರಶ್ನೆ ಕೇಳದೆ ಉತ್ತರ ಕೊಡದೆ ನಾವು ಒಂದು ಕ್ಷಣವೂ ಇರಲಾರೆವು. ಒಂದು ಕ್ಷಣ ಕೂಡ ನಮ್ಗೆ ಇರ್ಲಿಕ್ಕೆ ಆಗುದಿಲ್ಲ. ಶ್ರೀಮದ್ ಭಾಗವತ ಕೃಷ್ಣನಿಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ಆಧರಿಸಿದೆ. ತುಂಬಾ ಉಂಟು. ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಹೇಳ್ತಾರೆ, ಪ್ರಭುಪಾದ ಗುರು ಈ ನ್ಯೂಸ್ ಎಲ್ಲ ಕೊಡ್ತಾರಲ್ಲ, ನ್ಯೂಸ್ ಪೇಪರ್ ಮ್ಯಾಗಝಿನ್, ನ್ಯೂಸ್ ಪೇಪರ್ ಅಲ್ಲಿ ಅವರು ಕೊಡುವುದಂತ ಅದೇ ಸೇಮ್. ನಿನ್ನಲ್ಲಿ ಕೊರೋನಲ್ಲಿ ಆಗಿದೆ, ಇವತ್ತು ಕೂಡ ಕೊರೋನಲ್ಲಿ ಆಗಿದೆ. ಆದ್ರೆ ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಹೇಳ್ತಾರೆ, ನನಗೆ ಅಂದ್ರೆ ಕೋಟಿಗಟ್ಟಲೆ ವರ್ಷ ಈ ನ್ಯೂಸ್ ಕೊಡುವಂಥದ್ದು ನನ್ನ ಹತ್ರ ವಿಷಯ ಉಂಟು ಭಾಗವತ ಮಾಡಿ. ಇದು ಶ್ರೀಲ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಹೇಳ್ತಾರೆ. ಆ ಜನರಿಗೆ ಇದು ಬೇಡ ವಿಷಯ, ಜನರಿಗೆ ಇಂಥದ್ದೇ ಬೇಕು. ಅಲ್ಲಿ ಇಷ್ಟು ಸತ್ತಿದ್ದಾರೆ, ಇಲ್ಲೂ ಅಷ್ಟು ಸತ್ತಿದ್ದಾರೆ. ಪ್ರಶ್ನೆ ಆಧರಿಸಿ ಈ ಕಾರಣಕ್ಕಾಗಿ ಆ ಕಾರಣಕ್ಕಾಗಿ ನಾವು ಆ ಅಲೌಕಿಕ ಕೃತಿಯನ್ನು ಓದುವುದರಿಂದ ಮತ್ತು ಕೇಳುವುದರಿಂದ ಮಾತ್ರವೇ ತೃಪ್ತಿಯ ಪರಾಕಾಷ್ಠೆಯನ್ನು ಹೊಂದಬಹುದಾಗಿದೆ. ಶ್ರೀಮದ್ ಭಾಗವತವನ್ನು ಕಲಿಯಲೇಬೇಕು. ಆದ್ರಿಂದಲೇ ಸಾಮಾಜಿಕ, ರಾಜಕೀಯ, ಧಾರ್ಮಿಕ ವಿಷಯಗಳಿಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳಿಗೆ ಪರಿಪೂರ್ಣ ಪರಿಹಾರವನ್ನು ಕಂಡುಕೊಳ್ಳಬಹುದು. ಈಗ ನೋಡಿ, ಈ ರಾಜಕೀಯ ತುಂಬಾ ಪ್ರಾಬ್ಲಮ್ ಉಂಟು, ಸಾಮಾಜಿಕ ತುಂಬಾ ಪ್ರಾಬ್ಲಮ್ ಉಂಟು. ಆದ್ರೆ ಎಲ್ಲರೂ ಭಾಗವತವನ್ನು ಕಲ್ತ್ರೆ ಎಲ್ಲ ಪ್ರಾಬ್ಲಮ್ಗೆ ಕೊನೆ ಆಗ್ತದೆ. ಸಕಲ ವಸ್ತುಗಳ ಸಾರ ಸರ್ವಸ್ವ ಶ್ರೀಮದ್ ಭಾಗವತ ಮತ್ತು ಕೃಷ್ಣ. ಎಲ್ಲದರ ವಸ್ತುಗಳ ಸಾರ ಸರ್ವಸ್ವ ಮತ್ತು ಶ್ರೀಮದ್ ಭಾಗವತ ಮತ್ತೆ ಕೃಷ್ಣ. ಎಸ್, ಹರೇ ಕೃಷ್ಣ. ಒಂದು ನಿಮಿಷ. ವಾಂಛಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇನೋ ನಮೋ ನಮಃ. ಅನಂತ ಕೋಟಿ ವೈಷ್ಣವಂದಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಜೈ. ಹರೇ